ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿರೀಕ್ಷೆಯೇ ಮೂಡಿಸದೆ ಬಹುದೊಡ್ಡ ಗೆಲುವಿನ ಪತಾಕೆಯನ್ನು ಹಾರಿಸಿದಂತಹ ಈ ವರ್ಷದ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಉತ್ತರ ಬರೋದು ಒನ್ ಅಂಡ್ ಓನ್ಲಿ ದಿ ಕಾಶ್ಮೀರಿ ಫೈಲ್. ಅದೆಷ್ಟೋ ಮಂದಿ ಹಿಂದಿ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡದವರು ಕೂಡ ಚಿತ್ರಮಂದಿರಕ್ಕೆ ಕಾಲಿಟ್ಟು ಸಿನಿಮಾವನ್ನು ವೀಕ್ಷಿಸಿದ್ರು. ಆ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಅದೆಷ್ಟೋ ಮಂದಿಯನ್ನು ಚಿತ್ರಮಂದಿರಕ್ಕೆ ಕರೆತಂದ ಸಿನಿಮಾ ಅಂತ ಹೇಳಿದ್ರೆ ಅದು ಕಾಶ್ಮೀರಿ ಫೈಲ್. ಕಾಶ್ಮೀರಿ ಫೈಲ್ ಸಿನಿಮಾದ ಬಗ್ಗೆ ನಾವು ನಿಮ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಕಾಶ್ಮೀರದಲ್ಲಿ ಪಂಡಿತರನ್ನು ಯಾವ ರೀತಿಯಾಗಿ ಹತ್ಯೆ ಮಾಡಲಾಯಿತು, ಅಲ್ಲಿಂದ ಅವರನ್ನು ಹೇಗೆ ಓಡಿಸಲಾಯಿತು, ಹೀಗೆ ಒಂದಿಷ್ಟು ಕಾಶ್ಮೀರಿ ಪಂಡಿತರ ಕರುಣಾಜನಕ ಕಥೆಯನ್ನು ಈ ಚಿತ್ರದಲ್ಲಿ ವಿವೇಕ್ ಅಗ್ನಿಹೋತ್ರಿಯವರು ಕಟ್ಟಿಕೊಟ್ಟಿದ್ದಾರೆ. ಇದೇ ಈ ಚಿತ್ರ ತಿರುಳು. ಹಾಗಂತ ಮಾತ್ರಕ್ಕೆ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಕ್ರೈಮ್ ಇದೆ, ಅದು ಇದೆ, ಇದು ಇದೆ ಅಂತ ಏನೂ ಇಲ್ಲ. ಅಲ್ಲಿ ನಡೆದಂತಹ ಒಂದು ಕುಟುಂಬದ ಇನ್ಸಿಡೆಂಟ್ ಅನ್ನು ಮಾತ್ರ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಕೂಡ ಈ ಚಿತ್ರದಲ್ಲಿ ಆ ಒಂದು ಕುಟುಂಬದ ಒಂದು ಕಣ್ಣೀರ ಕಥೆಯನ್ನು, ಒಂದು ರಕ್ತಸಿಕ್ತ ಕಥೆಯನ್ನು ಯಾವ ರೀತಿ ತೋರಿಸಿದ್ದಾರೆ ಅಂತ ಹೇಳೋದಾದ್ರೆ ಕೇವಲ 0.0.1% ಮಾತ್ರ ಅವರ ಕಣ್ಣೀರನ್ನು ಇಲ್ಲಿ ತೋರಿಸಲಾಗಿದೆ. ಅಷ್ಟಕ್ಕೇನೆ ಒಂದಿಷ್ಟು ಎಡಚರರು ಹಾಗೆ ಕಾಂಗಿಗಳು ಸಿಕ್ಕಾಪಟ್ಟೆ ಹುರ್ಕೊಂಡ್ರು. ಇಲ್ಲ ಹಂಗಾಯ್ತು ಹಿಂಗಾಯ್ತು, ಅದು ಇವಾಗ ಯಾಕೆ ಹೇಳೋದು, ಈ ಸಿನಿಮಾವನ್ನ ತೋರಿಸಿ ಜನತೆಯ ಸ್ವಾಸ್ಥ್ಯವನ್ನು ಹಾಳು ಮಾಡ್ತೀರಾ, ಹಂಗೆ ಹಿಂಗೆ ಅಂತ ತಿಳ್ಕೊಂಡು. ಅವತ್ತಲ್ಲಿ ಆಗಿರ್ಬೇಕಾದ್ರೆ, ಅವತ್ತು ಕಾಶ್ಮೀರದಲ್ಲಿ ಪಂಡಿತರನ್ನು ಓಡಿಸ್ಬೇಕಾದ್ರೆ ಇವರೆಲ್ಲೋಗಿದ್ರು ಸ್ವಾಸ್ಥ್ಯದ ಬಗ್ಗೆ ಮಾತನಾಡೋರು. ಅವಾಗ ತುಟಿ ಪಿಟಿ ಕಂದಿಲ್ಲ. ಇವಾಗ ಬಂದಿದ್ದಾರೆ. ಇದ್ದದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದ ಅಂತ ಹೇಳ್ತಾರಲ್ಲ, ಅದೇ ತರ ಇದ್ದದನ್ನು ಇದ್ದಾಗೆ ಹೇಳಿದ್ರೆ ಅದೇನೋ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಂತೆ. ಅದೇನೇ ಇರಲಿ, ಈ ಚಿತ್ರ ರಿಲೀಸ್ ಆಯಿತು. ರಿಲೀಸ್ ಆದ್ಮೇಲಂತೂ ಇದು BJP ಅವರಿಗೆ ಆಹಾರವಾಯಿತು. ಸಿಕ್ಕಾಪಟ್ಟೆ ಇದನ್ನು ಇಟ್ಕೊಂಡು ಸಿಕ್ಕಾಪಟ್ಟೆ ಅವರು ಕೂಡ ರಾಜಕೀಯ ಮಾಡಿತ್ತು. ಒಂದಿಷ್ಟು ಕಡೆಗಳಲ್ಲಿ ಉಚಿತ ಪ್ರದರ್ಶನವನ್ನು ಕೂಡ ಇವರು ಏರ್ಪಡಿಸಿದ್ರು. ಅದೇನೇ ಇರಲಿ, ಅದು ಯಾರಿಗೆ ಲಾಭ ಆಗುತ್ತೋ ಬಿಡುತ್ತೋ ಸೆಕೆಂಡರಿ. ಆದರೆ ಕಾಶ್ಮೀರಿ ಪಂಡಿತರಿಗೆ ಆದಂತಹ ಅನ್ಯಾಯವಂತೂ ಸತ್ಯ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೆ ಒಂದಿಷ್ಟು ಸರ್ಕಾರಗಳು ಕೂಡ ಟ್ಯಾಕ್ಸ್ ಫ್ರೀ ಮಾಡಿದವು. ಹೀಗಾಗಿ ಸಿನಿಮಾಗೆ ಸ್ವಲ್ಪ ಟಿಕೆಟ್ ರೇಟ್ ಕಡಿಮೆ ಆಯಿತು. ಇದಕ್ಕೂ ಕೂಡ ಒಂದಿಷ್ಟು ಮಂದಿ ಪ್ರಶ್ನೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಬುದ್ಧಿಲ್ಲದ ತಿಳಿಗೇಡಿಗಳು. ಯಾಕಂತ ಹೇಳಿದರೆ ಈ ಕಾಶ್ಮೀರಿ ಫೈಲ್ ಒಂದಕ್ಕೆ ಅಲ್ಲ, ಅದೆಷ್ಟೋ ಸಿನಿಮಾಗಳಿಗೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಅವಾಗ ಇವರಿಗೆ ಯಾವುದೇ ರೀತಿಯಾದಂಥ ಮಾತು ಹೊರಗಡೆ ಬಂದಿಲ್ಲ. ಇವಾಗ ಹೇಳಿಕೆ ಬಂದಿದ್ದಾರೆ. ಅದೇನೇ ಇರಲಿ, ಅದು ಅವರವರ ವರ್ಷನ್, ಏನೋ ಅದು ಬಿಟ್ಟಕ್ಕೆ ಸೆಕೆಂಡರಿ ಅದು. ಆದರೆ ಇದೇ ಸಂದರ್ಭದಲ್ಲಿ ಈ ಸಿನಿಮಾ ಎಲ್ರಿಗೂ ಅರ್ಥ ಆಗಬೇಕು, ಹೀಗಾಗಿ ಇದು ಕನ್ನಡಕ್ಕೆ ಡಬ್ಬಿಂಗ್ ಆಗಬೇಕು ಅಂತ ಒಂದು ಕೂಗು ಕೇಳಿ ಬಂದಿತ್ತು. ಅದೇ ರೀತಿ ಇದೀಗ ಪ್ರಸ್ತುತ ಕಾಶ್ಮೀರಿ ಫೈಲ್ ಕನ್ನಡಕ್ಕೆ ಡಬ್ ಆಗ್ತಾ ಇದೆ. ಇದು ಕೇವಲ ಕನ್ನಡಕ್ಕೆ ಮಾತ್ರವಲ್ಲ, ದಕ್ಷಿಣ ಭಾರತದ ಎಲ್ಲ ಭಾಷೆಗಳಿಗೂ ಡಬ್ ಆಗ್ತಾ ಇದೆ. ಕನ್ನಡ, ತಮಿಳು, ತೆಲುಗು ಹಾಗೆ ಮಲಯಾಳಂ ಭಾಷೆಗೆ ದಿ ಕಾಶ್ಮೀರಿ ಫೈಲ್ ಡಬ್ಬಿಂಗ್ ಆಗಿ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗ್ತಾ ಇದೆ. ಹಾಗಾದ್ರೆ ಈ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ, ಎಲ್ಲಿ ತೆರೆ ಕಾಣುತ್ತೆ ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಮೇ 13ರಂದು ಈ ಸಿನಿಮಾ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಹಾಗಂತ ಇದು ಯಾವ ಚಿತ್ರಮಂದಿರದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಚಿತ್ರಮಂದಿರದಲ್ಲಿ ಬರಲ್ಲ, ಬದಲಾಗಿ ZEE5 OTTಯ ಮೂಲಕ ಈ ಚಿತ್ರ ಕನ್ನಡ, ತಮಿಳು, ತೆಲುಗು, ಮಲಯಾಳಂಗೆ ಡಬ್ಬಿಂಗ್ ಆಗಿ ಪ್ರೇಕ್ಷಕರನ್ನು ರಂಜಿಸಲು ಬರ್ತಾ ಇದೆ. ಇಲ್ಲಿ ರಂಜಿಸಲು ಅಂತ ಹೇಳಿದ್ರೆ ಇದು ಆಭಾಸ ಆಗುತ್ತೆ. ಯಾಕಂತ ಹೇಳಿದ್ದು ರಂಜನೀಯ ಸಿನಿಮಾವಲ್ಲ, ಕಾಶ್ಮೀರದ ಪಂಡಿತರ ಕಣ್ಣೀರ ಕತೆ. ಸಿನಿಮಾ ನೋಡ್ತಾ ಇದ್ದರೆ ತುಂಬಾನೇ ಬೇಜಾರಾಗುತ್ತೆ. ತಾವು ಹುಟ್ಟಿದ ನಾಡಲ್ಲಿ, ತಾವು ಹುಟ್ಟಿ ಬೆಳೆದಂತಹ ಊರಲ್ಲಿ ತನ್ನ ಸ್ವಂತ ಆಸ್ತಿಯನ್ನು ಬಿಟ್ಟು, ಆಸ್ತಿ ಬಿಟ್ಟಾಕಿ ಪ್ರಾಣವನ್ನು ಬಿಟ್ಟು, ಮಾನವನ್ನು ಬಿಟ್ಟು ಎಲ್ಲವನ್ನು ಕಳ್ಕೊಂಡು ಅದೆಷ್ಟೋ ಮಂದಿ ಕಾಲಗರ್ಭದಲ್ಲಿ ಹುದುಗಿ ಹೋದ್ರು. ಇನ್ನೊಂದಿಷ್ಟು ಮಂದಿ ಎಲ್ಲವನ್ನು ಬಿಟ್ಟು ಭಾರತದ ನಾನಾ ಭಾಗಗಳಲ್ಲಿ ನಿರ್ಗತಿಕರಾಗಿ ಓಡಾಡಿದ್ರು. ಒಂದಿಷ್ಟು ಮಂದಿ ಅದೇಗೋ ಸೂರನ್ನು ಕಟ್ಟಿಕೊಂಡ್ರು. ಆದರೆ ಆಗಿನ ಸರ್ಕಾರ ಆಗಲಿ, ಆ ಬಳಿಕದ ಸರ್ಕಾರವಾಗಲಿ ಕಾಶ್ಮೀರದ ಪಂಡಿತರ ಬಗ್ಗೆ ಕಿಂಚಿತ್ತು ತಲೆ ಕೆಡಿಸ್ಕೊಂಡೇ ಇಲ್ಲ. ಆದರೆ ಪ್ರಸ್ತುತ ನರೇಂದ್ರ ಮೋದಿಯವರ ಸರ್ಕಾರ ಕಾಶ್ಮೀರಿ ಪಂಡಿತರಿಗಾಗಿ ಶ್ರಮಿಸ್ತಾ ಇದೆ. ಒಂದಿಷ್ಟು ಕಾನೂನನ್ನು ಜಾರಿಗೆ ತಂದಿದೆ. 370 ಅಂತಹ ಕೆಟ್ಟದಾದಂತಹ ನಿಯಮವನ್ನು ತೊಡೆದು ಹಾಕಿದೆ. ಅದೇನೇ ಇರಲಿ, ಕಾಶ್ಮೀರಿ ಪಂಡಿತರು ಪಟ್ಟಂತಹ ಪಾಡು, ಅವರ ನೋವು ಪ್ರತಿಯೊಬ್ಬರಿಗೆ ತಿಳಿಯುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ದೊರಕುವಂತಾಗಲಿ, ಯಾರೆಲ್ಲ ಕಾಶ್ಮೀರಿ ಪಂಡಿತರನ್ನು ಹೊರದಬ್ಬಿದ್ರೂ ಅವರಿಗೆ ಶಿಕ್ಷೆಯಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.